ಕಟೀಲು ಯಕ್ಷಗಾನ ಮೇಳದ ಕಲಾವಿದರುಗಳು ಹಾಗೂ ಸಿಬ್ಬಂದಿ ವರ್ಗಗಳಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮೂಲಕ ಅಪಘಾತ ವಿಮೆ ಪಾಲಿಸಿಯನ್ನು ಮಾಡಿಕೊಡಲಾಯಿತು. ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಮಟ್ಟದ ಹಿರಿಯ ಅಂಚೆ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ಸಿಬ್ಬಂದಿಗಳು ಭಾಗವಹಿಸಿದರು. ಈ ಕುರಿತ ಒಂದು ವರದಿ ಇಲ್ಲಿದೆ. ಹೌದು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ ಮೇಳ ಆರಂಭವಾದಾಗಿನಿಂದಲೂ ಕಟೀಲು ಯಕ್ಷಗಾನದ ಮೇಳದ ಸಮಿತಿಯು ಕಲಾವಿದರ ಸಿಬ್ಬಂದಿಗಳ ಜೀವನ ಭದ್ರತೆಯ ದೃಷ್ಟಿಯಿಂದ ಹಲವು ಯೋಜನೆಗಳನ್ನ ಮಾಡಿಕೊಟ್ಟಿತ್ತು. ಇದರ ಜೊತೆಗೆ ಇದೀಗ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಮಟ್ಟದ ಹಿರಿಯ ಅಂಚೆ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಅಪಘಾತ ವಿಮೆ ಪಾಲಿಸಿಯನ್ನ ಕಟೀಲು ಯಕ್ಷಗಾನ ಮೇಳಗಳ ಸಮಿತಿ ಮಾಡಿಕೊಟ್ಟಿದೆ. 6 ಮೇಳಗಳಲ್ಲಿ ಕಲಾವಿದರು, ಸಹಾಯಕರು, ಚಾಲಕರು, ಅರ್ಚಕರು ಸೇರಿ ಸುಮಾರು 300ರಷ್ಟು ಮಂದಿ ಕಟೀಲು ಮೇಳಗಳಲ್ಲಿ ಇದ್ದು, ಕಳೆದ 3 ದಿನಗಳ ಕಾಲ ಅಂಚೆ ಇಲಾಖೆಯ ಸಿಬ್ಬಂದಿಗಳು 254 ಮಂದಿಗೆ ಅಪಘಾತ ಪಾಲಿಸಿಯನ್ನ ನೋಂದಾಯಿಸಿ ಕಾರ್ಡ್ ಅನ್ನ ಹಸ್ತಾಂತರಿಸಿದ್ರು. ಅಂಚೆ ಇಲಾಖೆ ಮಂಗಳೂರು ವಿಭಾಗ ಮಟ್ಟದ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಅಪಘಾತ ವಿಮೆ ಅಂದರೆ ಟಾಟಾ ಮತ್ತು ಬಜಾಜ್ ಮೂಲಕ ಅಪಘಾತ ವಿಮೆಯನ್ನು ಪರಿಚಯಿಸಲಾಗಿದೆ. ಇದನ್ನು ಕಳೆದ 6 ತಿಂಗಳಿಂದ ಬೇರೆ ಬೇರೆ ಗ್ರಾಹಕರಿಗೆಲ್ಲ ಮಾಡ್ತಾ ಇದ್ದೇವೆ. 18 ವರ್ಷದಿಂದ 65 ವರ್ಷದ ಒಳಗಿನ. ಹಾಗೆ ಕಳೆದ 3 ದಿನದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಗೆ ಯಜಮಾನರ ಮುಖಾಂತರ ಅಪಘಾತ ವಿಮೆಯನ್ನು ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಖಾತೆಯನ್ನು ತೆರೆದು ಅಪಘಾತ ವಿಮೆಯನ್ನು ಕೊಡಲಾಗುತ್ತಿದೆ. ಅಂದರೆ ಇದರಲ್ಲಿರುವ ಪ್ರಯೋಜನ ಅಂದರೆ ಅಪಘಾತ ಅಂದ ಸಂದರ್ಭದಲ್ಲಿ, ಅಪಘಾತ ಅಂದರೆ ವಾಹನದಲ್ಲಿ ಮಾತ್ರ ಅಲ್ಲ, ತೆಂಗಿನ ಮರದಿಂದ ಬೀಳುವಂಥದ್ದು, ಬೆಂಕಿ ಅವಘಡ, ಜಾರಿ ಬೀಳುವಂಥದ್ದು, ಹಾವು ಕಚ್ಚುವಂಥದ್ದು, ಇದೆಲ್ಲ ಅಪಘಾತ ಆಗುವ ಸಂದರ್ಭದಲ್ಲಿ ಏನಾದರೂ ಮಾಡಿದ ಗ್ರಾಹಕರು ಸಾವು ಸಂಭವಿಸಿದಲ್ಲಿ 10 ಲಕ್ಷ ರೂಪಾಯಿಯ ವಿಮೆ. ಅಂಗವೈಕಲ್ಯ ಆದರೆ ಆಗ ಕೂಡ ಅವರಿಗೆ 10 ಲಕ್ಷ. ಅಥವಾ ಅಪಘಾತ ಆದ ಸಂದರ್ಭದಲ್ಲಿ ಹಾಸ್ಪಿಟಲೈಸ್ ಆದರೆ 60,000 ಅಥವಾ 30,000 ತನಕ ಆ ಬಿಲ್ಲು ಕೂಡ ಅವರಿಗೆ ಇದರ ಮೂಲಕ ದೊರೆಯುತ್ತದೆ. ಹಾಗೆ ಹಾಸ್ಪಿಟಲಿಗೆ ಹೋಗಿ ಬರಲಿಕ್ಕೆ 10 ದಿವಸಕ್ಕೆ 1,000 10,000 ಆ ಫ್ಯಾಮಿಲಿಗೆ ಹೋಗಿ ಬರುವಂಥ ಖರ್ಚು ಕೂಡ ಇದರಲ್ಲಿ ಈ 399 ಅಪಘಾತ ವಿಮೆಯಲ್ಲಿದೆ. 6 ಮೇಳದ ಭಾಗವತರಿರ್ಬೋದು, ಕಲಾವಿದರು, ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕಳೆದ 3 ದಿನದಿಂದ ಇಷ್ಟವರೆಗೆ ಸುಮಾರು 250 ಈ ಕಲಾವಿದರು, ಭಾಗವತರು, ಸಿಬ್ಬಂದಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಉಳಿದ ಸಿಬ್ಬಂದಿಗಳಿಗೆ ಕೂಡ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಇವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಮಾಡಿಕೊಡಲಾಗುವುದು ಅವರಿಗೆ. ಇನ್ನು ಪಾಲಿಸಿದಾರ ಅಪಘಾತದಲ್ಲಿ ಮೃತಪಟ್ರೆ ಅಥವಾ ಶಾಶ್ವತ ಅಂಗವೈಕಲ್ಯವಾದ್ರೆ ಅಥವಾ ಅಂಗಾಂಗ ಚೇತನಗೊಂಡ್ರೆ, ಅಪಘಾತದಿಂದ ಪಾರ್ಶ್ವವಾಯುಗೊಂಡ್ರೆ 10 ಲಕ್ಷ ರೂಪಾಯಿ, ಅಪಘಾತದಲ್ಲಿ ಆಸ್ಪತ್ರೆಗೆ ಒಳರೋಗಿಯಾಗಿ ಸೇರಿಸಲ್ಪಟ್ರೆ ಗರಿಷ್ಠ 60,000ದವರೆಗೆ, ಹೊರರೋಗಿಯಾದ್ರೆ ಗರಿಷ್ಠ 30,000 ರೂಪಾಯಿ, ಮೃತಪಟ್ಟ ವ್ಯಕ್ತಿಯ ಮಕ್ಕಳ ಶಿಕ್ಷಣಕ್ಕೆ 2 ಮಕ್ಕಳಿಗೆ ಗರಿಷ್ಠ ರೂಪಾಯಿ 18 ಲಕ್ಷದವರೆಗೆ, ಆಸ್ಪತ್ರೆಗೆ ದಾಖಲಾದಾಗ ದಿನಕ್ಕೆ 1,000ದಂತೆ 10 ದಿನಗಳವರೆಗೆ, ಕುಟುಂಬದವರಿಗೆ ಸಾರಿಗೆ ಪ್ರಯೋಜನ 25,000 ರೂಪಾಯಿ, ಅಂತಿಮ ಸಂಸ್ಕಾರಕ್ಕೆ 5,000 ಈ ಸವಲತ್ತುಗಳು ಈ ವಿಮೆಯಲ್ಲಿ ಸಿಗಲಿದೆ. ಅಂಚೆ ಇಲಾಖೆಯಿಂದ ಆರೋಗ್ಯ ವಿಮೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಯಜಮಾನರಾದಂಥ ದೇವಿ ಪ್ರಸಾದ್ ಶೆಟ್ಟರು ಇಷ್ಟರವರೆಗೆ 250 ಕಟೀಲು ಮೇಳದ ಕಲಾವಿದರಿಗೆ ಮಾಡಿಸಿದ್ದಾರೆ. ಇನ್ನೂ ಕೂಡ ಮಾಡುತ್ತಾ ಇದ್ದಾರೆ. ಇದರಿಂದ ಎಲ್ಲ ಕಲಾವಿದರಿಗೆ ಉಪಯೋಗ ಆಗ್ತದೆ. ಬೇರೆಯಾಗಿ ಕಲಾವಿದರಿಗೆ ಕ್ಷೇಮ ನಿಧಿ ಎಂಬುದನ್ನು ಕೂಡ ಮಾಡಿದ್ದಾರೆ. ಇದೆಲ್ಲ ಇದರಿಂದ ಕಲಾವಿದರಿಗೆ ಉಪಯೋಗ ಆಗ್ತದೆ. ಏನೇ ಆಗ್ಲಿ, ಯಕ್ಷಗಾನ ಕಲೆ ಉಳಿಸುವುದರ ಮೂಲಕ ಕಲಾವಿದರ, ಸಿಬ್ಬಂದಿಗಳ ಹಾಗೂ ಅವರ ಕುಟುಂಬದವರ ಜೀವನಕ್ಕೆ ಭದ್ರತೆ ಒದಗಿಸುವ ಕಟೀಲು ಮೇಳದ ಸಮಿತಿಯು ಅಪಘಾತ ವಿಮೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನ ನೀಡುವ ಕಾರ್ಯವನ್ನ ಮಾಡ್ತಾ ಇರುವುದು ಎಲ್ಲರೂ ಮೆಚ್ಚತಕ್ಕದ್ದು. ಇದರೊಂದಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಅಪಘಾತ ವಿಮೆಯನ್ನ ಮಾಡಿಕೊಡಲು ಮೇಳದ ಸಮಿತಿಯೊಂದಿಗೆ ಕೈ ಜೋಡಿಸಿದ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಮಟ್ಟದ ಹಿರಿಯ ಅಂಚೆ ಅಧೀಕ್ಷಕರಿಗೂ ನಮ್ಮದೊಂದು ಸಲಾಂ.
ನಿಶಾಂತ್ ಶೆಟ್ಟಿ ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24x7 ಮುಲ್ಕಿ.